ಮತ್ತೊಮ್ಮೆ ನಮ್ಮ ಟಿವಿ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಒಂದಂತೂ ಬಿಸಿ ಬಿಸಿಯಾದಂಥ ಒಂದು ವಡೆ ತಯಾರಾಯಿತು. ನೆಕ್ಸ್ಟ್ ಈಗ ಯಾವ ರೆಸಿಪಿ ಬನ್ನಿ ಕೇಳೋಣ. ಈಗ ಯಾವ ರೆಸಿಪಿ ಮೇಡಮ್? ಮಂಡಕ್ಕಿ ಗೋಬಿ. ಮಂಡಕ್ಕಿ ಗೋಬಿ. ಮಂಡಕ್ಕಿಯಿಂದ ಕೂಡ ಗೋಬಿ ಮಾಡ್ತೀವಿ. ನೀವು ಯಾವುದೆಲ್ಲ ಮಾಡ್ತೀರಿ ನನಗಂತೂ ಯಾವಾಗಲೂ ಒಂದು ಪ್ರಶ್ನಾರ್ಥಕ ಚಿಹ್ನೆ. ಯಾಕೆ ಅಂತಂದ್ರೆ ಯಾವುದರಲ್ಲಿ ನಾವು ಎನಿಸೋದಿಲ್ವೋ ಅದನ್ನು ನೀವು ಮಾಡ್ತೀವಿ. ಸೊ ಅದು ಬೇರೆ ಡೌಟೇ ಇಲ್ಲ. ಸ್ಟಾರ್ಟ್ ಮಾಡುವ. ಓಕೆ ಮೇಡಮ್. ಈಗ ಸ್ವಲ್ಪ ನೀರು ಹಾಕಿ ಒಂದು 5 ನಿಮಿಷ, ಒಂದು 2 ನಿಮಿಷ ಬಿಡುವ ಇದನ್ನು. ಸ್ವಲ್ಪ ನೀರು ಸಾಕು. ಇದನ್ನು ಸ್ವಲ್ಪ ಹುಡಿ ಮಾಡ್ಕೊಳ್ಳೋ ಬ್ರೆಡ್ ಮಿಕ್ಸಿಗೆ ಹಾಕೋದಾ? ಹೌದು. ಬರೀ ಒಂದು 2 ನಿಮಿಷ ನೆನೆಸಿಟ್ರೆ ಒಂದು ಸಾಕಲ್ಲ? 2 ರಿಂದ 5 ನಿಮಿಷ ನೆನೆಸಿಟ್ರೆ ಸಾಕಾಗುತ್ತೆ. ಸೊ ಮಂಡಕ್ಕಿ ಸೂಸ್ಲ, ಮಂಡಕ್ಕಿ ಚರ್ಮುರಿ ಎಲ್ಲ ಆಯಿತು. ಈಗ ಮಂಚೂರಿ ಸೇಮ್ ತಿಂದು ತಿಂದು ಬೋರ್ ಆಗ್ತದೆ ಅಂತ ಡಿಫ್ರೆಂಟ್ ಮಾಡೋಣ. ಸೊ ನಿಮ್ಮ ಮನೇಲಿ ಮಂಡಕ್ಕಿ ಮಾತ್ರ ಯಾವಾಗಲೂ ಇರ್ತದೆ, ರೆಡಿ ಇರ್ತದೆ. ಎನಿ ಟೈಮ್ ಯಾರಾದರೂ ಬಂದರೆ, ಟೀ ಟೈಮ್ ಬಂದರೆ ಹಾಕಿ ಮಾಡೋದು. ನೀವು ಮಂಡಕ್ಕಿಯಿಂದ ತುಂಬ ಐಟಮ್ಸ್ ಮಾಡ್ತೀವಲ್ವಾ? ಬೆಳ್ಳುಳ್ಳಿ ಮಂಡಕ್ಕಿ, ಸುಸ್ಲಾಗೆ ತುಂಬ ಮಾಡಿ ಅರ್ಜೆಂಟ್ ಟೈಮಿಗೆ ಆಗ್ತದೆ ತಿಂದಿದ್ರೆ. ಸೊ ನೀವು ಮಂಡಕ್ಕಿ ಅಂತೀರಿ, ನಾವು ಕಡಲೆಪುರಿ ಅಂತ ಹೇಳಿ. ಕಡಲೆಪುರಿ ಇಲ್ಲಿ ಚುರುಮುರಿ. ಇಲ್ಲಿ ಚುರುಮುರಿ. ಸ್ವಲ್ಪ ಗೋಧಿ ಹುಡಿ, ಸ್ವಲ್ಪ ಕಾರ್ನ್ಫ್ಲವರು, ಸ್ವಲ್ಪ ಅಕ್ಕಿ ಹುಡಿ, ಸ್ವಲ್ಪ ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಈರುಳ್ಳಿ, ಸಣ್ಣಗೆ ಹೆಚ್ಚಿರೋಂಥ ಈರುಳ್ಳಿ, ಮತ್ತು ಮೆಣಸಿನ ಹುಡಿ. ಬೇಕಿದ್ದರೆ ಕಾಯಿ ಮೆಣಸು ಹೆಚ್ಚು ಹಾಕ್ಕೊಳ್ಬೋದು. ಇದ್ರೆ ಸ್ವಲ್ಪ ಅರಿಶಿಣ. ಲಾಸ್ಟಿಗೆ ಸ್ವಲ್ಪ ಗೋಬಿಯನ್ನು ಸಣ್ಣ ಹೆಚ್ಚಿ ಇಟ್ಕೊಂಡಿದ್ದೆ. ಕ್ಯಾಬೇಜನ್ನು ಹಾಕ್ಕೊಂಡಿದ್ದೀರಾ ಅಥವಾ ಕಾಲಿಫ್ಲವರಾ? ಕಾಲಿಫ್ಲವರ್ ಮೇಡಮ್. ಕಾಲಿಫ್ಲವರ್. ಹೌದು. ಕ್ಯಾಬೇಜ್ ಬೇಕಿದ್ರೆ ಸಹ ಹಾಕ್ಕೋಬೋದು. ಇದು ಮಂಚೂರಿ ಥರ ಬರುತ್ತಾ ಅಥವಾ ಏನು ಇದು ಪಕೋಡ ಥರ ಬರುತ್ತಾ? ಪಕೋಡ ಥರ ಮೇಡಮ್. ಪಕೋಡ ಥರ ಸಣ್ಣ ಸಣ್ಣ ಉಂಡೆ ಮಾಡಿ ಎಣ್ಣೆ ಡೀಪ್ ಫ್ರೈ. ಇದು ಈಗ ಡೀಪ್ ಫ್ರೈ ಅಲ್ವಾ? ಆಯಿಲ್ ಇಟ್ಬಿಡ್ಲಾ? ಓಕೆ. ಇದನ್ನು ಇಷ್ಟು ಗಟ್ಟಿಯಾಗಿ ಕಲಿಸ್ಕೊಳ್ಳೋದು? ಹೌದು. ಬೇಕಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು. ಅಂದರೆ ಇದರಲ್ಲೇ ಈಗ ಕ್ಯಾಬೇಜಲ್ಲಿ, ಕಾಲಿಫ್ಲವರಲ್ಲಿ ಸ್ವಲ್ಪ ನೀರು ಇರ್ತದೆ, ನೋಡ್ಕೊಂಡು ಹಾಕ್ಬೋದು. ಗಟ್ಟಿ ಆದರೆ ಬೇಕಾ ಈಗ ನೀರು? ಸ್ವಲ್ಪ ಒಂದು ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡಿಟ್ಟು ಇದು ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್ ಅಲ್ಲ? ಹಾಂ. ಸೊ ಸಂಜೆಗೆ ಏನಾದರೂ ಮಾಡಬೇಕು ಅಂತ ಮಧ್ಯಾಹ್ನದ ಹಾಗೆ ಹೊಳಿತಾ ಇರುತ್ತೆ, ಏನಾದರೂ ಈವ್ನಿಂಗ್ ತಯಾರಾಗುತ್ತೆ. ಹೌದು. ಸೊ ನಿಮ್ಮ ಮಕ್ಕಳಿಗೆಲ್ಲ ಸಂಜೆ ಬರುವಾಗ ಇವತ್ತೇನೋ ಸ್ಪೆಷಲ್ ಇರ್ಬೋದು ಅಂತ ಕಾಲೇಜಿಂದ ಬರುವಾಗಲೇ ಯೋಚನೆ ಮಾಡ್ತಾರೆ ಅಲ್ವಾ? ಹೌದೌದು. ಸೊ ಯಾವಾಗಲೂ ತಿಂಡಿಗೆ ಏನಿದೆ ಅಂತ ಕೇಳೋ ಡೌಟ್ ಮೇಡಮ್, ಏನು ಸ್ಪೆಷಲ್ ಇದೆ ಅಂತ. ಬಸ್ಸಲ್ಲಿ ಬರ್ತಾ ಇದ್ದೇನೆ, ಹೊಟ್ಟೆ ಹಸಿತಾ ಇದೆ, ಏನು ಮಾಡ್ತಾ ಇದ್ದೀರಾ ಹಾಗೆ.
ಸೊ ಇದಕ್ಕೇನು ಸಾಸಸ್ ಈ ಥರ ಎಲ್ಲ ಹಾಕ್ಲಿಕ್ಕೆಲ್ಲ ಇದೆ? ಮತ್ತೆ ಮೇಡಮ್ ಮತ್ತೆ ಹೌದು ಮತ್ತೆ ಸೊ ಇದೇನು ಹೆಚ್ಚೊತ್ತು ಕಾಯಬೇಕು ಅಂತನೂ ಇಲ್ಲ ಅಲ್ವಾ? ಇದರಲ್ಲಿ ಬರೀ ಬೇಯುವಂಥದ್ದು ಇದರಲ್ಲಿ ಕಾಲಿಫ್ಲವರ್ ಮಾತ್ರ, ಅದು ಕೂಡ ಬೇಯಿಸಿ ಹಾಕಿದ್ದ ತುರಿ? ಇಲ್ಲ ಸಣ್ಣ ತುರಿದ ಹಸಿ ಹಾಕಿದ್ದು. ತೆಗಿಯೋದ ಇದು ಅದನ್ನು ತೆಗೆ ಅದು ಮಂಡಕ್ಕೆಲ್ಲ ಬೇಗ ಬಿಡ್ತದೆ. ತೆಗಿಯೋದಾ? ಸ್ವಲ್ಪ ಲೈಟ್ ಬ್ರೌನ್ ಆಗಿ ಬಂದರೆ ಆಯ್ತಲ್ಲ? ಹೌದು. ಬಟ್ ಇದು ತಿನ್ನುವಾಗ ಮಾತ್ರ ಇಮಿಡಿಯೇಟ್ ಮುಗಿಸ್ಬೇಕಾದ್ರೆ ಸಾಫ್ಟ್ ಆಗ್ತದೆ. ಬಿಸಿ ಬಿಸಿ ಆಲೂಗಡ್ಡೆನೂ ಹಾಕಿ ಹಾಕ್ಬೋದು. ಇದರೊಟ್ಟಿಗೆ ಮಿಕ್ಸ್ ಮಾಡ್ಬೋದು. ಆಲೂಗಡ್ಡೆ ಸಹ ಮ್ಯಾಶ್ ಮಾಡಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಆಲೂಗಡ್ಡೆ, ಪನ್ನೀರ್, ನಮ್ಮ ನಂದಿನಿ ಪನ್ನೀರ್ ಇದೆ, ಅದನ್ನು ಹಾಕ್ಕೋಬೋದು. ಎಲ್ಲವೂ ತುರಿ ತುರಿ ಸ್ವಲ್ಪ ಹಾಕಿದರೆ ಚೆನ್ನಾಗಿ ಬರ್ಬೋದು. ಸೊ ಇವತ್ತು ಸಂಜೆ ನೀವು ಹೋಗಿ ಅದನ್ನು ಟ್ರೈ ಮಾಡಿ. ನೀವು ಐಡಿಯಾ ಕೊಡ್ತೀರಲ್ಲ, ನಾವು ಟ್ರೈ ಮಾಡ್ತೀವಿ. ಸೊ ನಿಮ್ಮ ಐಡಿಯಾಗೆ ಸ್ವಲ್ಪ ಅಷ್ಟೇ ಒಗ್ಗರಣೆ ಮಾತ್ರ ನಮ್ಮದು. ಒಪ್ಕೊಂಡ್ದ? ಓಕೆ. ಅಲ್ಲ ಇದು ಒಗ್ಗರಣೆ ಮಾಡಿಕೊಳ್ಳುವ. ಓಕೆ. ಹಾಂ, ಒಗ್ಗರಣೆ ಹೇಳಿದ್ರೆ ಒಗ್ಗರಣೆ ನೆನಪಾಯಿತು. ಇಟ್ಕೊಳ್ಳೋಣ ಸೈಡಲ್ಲಿ. ಹಾಂ, ಇದೇ ಆಯಿಲ್ ಹಾಕ್ಲಾ ಸ್ವಲ್ಪ? ಹಾಂ, ಇದೇನೆ ಹಾಕಿ. ಸಾಕಾ? ಇದು ಸಾಕು ಸಾಕು. ಈರುಳ್ಳಿ ಹಾಕಿ ಸ್ವಲ್ಪ ಅದು ಬ್ರೌನ್ ಬರೋವರೆಗೂ ಸ್ವಲ್ಪ. ಸೊ ಬಾಕಿ ಎಲ್ಲ ನಾವು ಚಿಲ್ಲಿಗೆಲ್ಲ ಹೇಗೆ ಮಾಡ್ತೀವಿ ಅದೇ ಟೈಪ್ ಎಲ್ಲ ಅದೇ ಟೈಪ್ ಮಾಡೋದು. ಸೊ ಇದರಲ್ಲಿ ಇರೋದು ಎಲ್ಲ ಅಲ್ವಾ? ಸೀಕ್ರೆಟ್ ಇರೋದು ಚಿಕ್ಕ ಬೋಂಡ ಪಕೋಡ ಮಾಡಿ. ಬೆಳ್ಳುಳ್ಳಿ, ಶುಂಠಿ, ದೊಡ್ಡ ಮೆಣಸು, ಬೇಕಿದ್ರೆ ಕ್ಯಾಬೇಜು, ಕ್ಯಾರೆಟು ಹಾಕ್ಕೊಳ್ಬೋದು. ಈಗ ದೊಡ್ಡ ಮೆಣಸನ್ನೇ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿಕೊಂಡ್ರೆ ಅದೊಂಥರ ಫಿಲ್ಲರ್ಸ್ ಇದೆ ಅಲ್ವಾ? ಈರುಳ್ಳಿ, ಕ್ಯಾಪ್ಸಿಕಮ್ ಎಲ್ಲ ಫಿಲ್ಲರ್ಸ್. ಫುಲ್ ಆಗಿ ಕಾಣಬೇಕು ಇದನ್ನು ಹಾಕ್ಕೊಳ್ಬೇಕು. ಟೇಸ್ಟ್ ಕೂಡ ಏನು ಅನ್ಸೋದು. ಕೊತ್ತಂಬರಿ ಸೊಪ್ಪು, ಟೊಮೆಟೊ ಸಾಸು, ಸೋಯಾ ಸಾಸ್, ಒಗ್ಗರಣೆ ಬೇಡ ಅಂದರೆ ಹೀಗೆ ಸಹ ತಿನ್ಬೋದು. ಹೀಗೆ ಎಣ್ಣೆ ಖಾಲಿ ಪಕೋಡ ಥರ ಬರುತ್ತೆ. ಸರಿಯಾಗಿ ಮಿಕ್ಸ್ ಆದರೆ ಆಯಿತು. ಹೌದು. ಸೊ ಇದನ್ನು ಗ್ರೇವಿಶ್ ಬೇಕು ಅಂದರೆ ನಾವು ಕಾರ್ನ್ಫ್ಲವರ್ ಸ್ಲರಿ ಹಾಕಿದ್ರೆ ಹಾಕ್ಬೋದು. ರೆಡಿ? ಓಕೆ. ಎಸ್, ಡನ್. ಆಫ್ ಮಾಡೋ. ಸೊ ಮಾಡ್ಕೊಳ್ಳೋ. ಸರ್ವಿಂಗ್. ಬಿಸಿ ಬಿಸಿ ಮಂಡಕ್ಕಿ ಗೋಬಿ ರೆಡಿ. ಮಂಡಕ್ಕಿ ಮಂಚೂರಿ. ಅದು ಗೋಬಿ ಮಂಚೂರಿ ಎಲ್ಲ ಗೋಬಿ ಹೇಳ್ತೀರಿ, ಅದು ಮಂಚೂರಿ. ಮಂಡಕ್ಕಿ ಮಂಚೂರಿ. ಎಸ್, ಥ್ಯಾಂಕ್ ಯು. ಸೊ ಗೋಬಿ ಮಂಚೂರಿ ತಿಂದಿದ್ದೀರಿ, ಅಥವಾ ಪನ್ನೀರ್ ಮಂಚೂರಿ ತಿಂದಿದ್ದೀರಿ, ಮಶ್ರೂಮ್ ಮಂಚೂರಿ ತಿಂದಿದ್ದೀರಿ. ಇದು ಮಂಡಕ್ಕಿ ಮಂಚೂರಿ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ.
ಮಂಡಕ್ಕಿ ಮಂಚೂರಿ ತಯಾರಿಸುವ ವಿಧಾನ. ಮೊದಲಿಗೆ ಮಂಡಕ್ಕಿಗೆ ಸ್ವಲ್ಪ ನೀರು ಹಾಕಿ ನೆನೆಸಿ ಹಿಂಡಿ ತೆಗೆಯಿರಿ. ನಂತರ 2 ಚಮಚದಷ್ಟು ಗೋಧಿ ಹಿಟ್ಟು, 1 ಚಮಚ ಕಾರ್ನ್ಫ್ಲವರ್, 2 ಚಮಚ ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಹೆಚ್ಚಿದ ಈರುಳ್ಳಿ, 1 ಚಮಚ ಮೆಣಸಿನ ಪುಡಿ, ಅರಿಶಿನ ಪುಡಿ, ಸಣ್ಣಗೆ ಹೆಚ್ಚಿದ ಕಾಲಿಫ್ಲವರ್, ಅರ್ಧ ಕಪ್ಪು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಆನಂತರ ಉಂಡೆಗಳಾಗಿ ಮಾಡಿ ಬ್ರೆಡ್ ಕ್ರಮ್ಸ್ ನಲ್ಲಿ ಹೊರಳಿಸಿ ಕಾದ ಎಣ್ಣೆಯಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಬಳಿಕ ಎಣ್ಣೆ ಬಿಸಿ ಮಾಡಿಕೊಂಡು ಹೆಚ್ಚಿದ ಈರುಳ್ಳಿಯನ್ನು ಕಂದು ಬಣ್ಣ ಬರುವವರೆಗೂ ಹುರಿದು ಹೆಚ್ಚಿದ ಬೆಳ್ಳುಳ್ಳಿ, ಶುಂಠಿ, ದೊಡ್ಡ ಮೆಣಸು, ಕೊತ್ತಂಬರಿ ಸೊಪ್ಪು ಹಾಕಿ ಹುರಿಯಿರಿ. ಬಳಿಕ ಟೊಮ್ಯಾಟೊ ಸಾಸ್, ಸೋಯಾ ಸಾಸ್ ಹಾಕಿ ಹುರಿದು ಕರಿದಿಟ್ಟ ಬೋಂಡ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಈಗ ರುಚಿಯಾದ ಮಂಡಕ್ಕಿ ಮಂಚೂರಿ ಸವಿಯಲು ಬಲು ಚೆನ್ನ. ಎಸ್ ಮೇಡಮ್, ಸೊ ಎರಡು ಕೂಡ ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್. ಟೇಸ್ಟ್ ನೋಡುವ. ಸೊ ಇದು ನೋಡೋಣ, ತಗೊಳ್ಳಿ. ಇದು ಡ್ರೈ ಇದ್ರೇ ಚೆನ್ನಾಗಲ್ಲ? ಡ್ರೈ ಇದ್ರೇ ಚೆನ್ನಾಗಿ, ಸಾಸಿ ಮಾಡಬಾರ್ದು, ಆಗ ಸಾಗಿ ಅನಿಸುತ್ತೆ. ಡ್ರೈ ಇದ್ರಿಂದ ಆ ಕ್ರಿಸ್ಪಿನೆಸ್ ಸಿಗ್ತಾ ಇದೆ ಅಲ್ವಾ? ನೈಸ್. ಮಂಡಕ್ಕಿಯಿಂದ ಇನ್ಮೇಲೆ ಮಂಚೂರಿ ಸ್ಟಾರ್ಟ್ ಆಗುತ್ತೆ. ಸೂಪರ್. ಇದು ಟೇಸ್ಟ್ ನೋಡ, ವೆರಿ ಸಾಫ್ಟ್ ವಡ. ವಾ, ಸೌತೆಕಾಯಿದು ಆ ಫ್ರೆಶ್ನೆಸ್ ಸಿಗ್ತಾ ಇದೆ. ಅದೊಂಥರ ಅದ್ರದ್ದು ಒಂದು ಸೂದಿಂಗ್, ಒಂಥರ ಫ್ರೆಶ್ನೆಸ್. ಸೊ ಮೆಂತೆನು ಅದ್ರ ಜೊತೆಗೆ ಇದ್ದು ಸಂಜೆಗೆ ಬೆಸ್ಟ್ ಇದೆ. ಸಂಜೆಗೆ ಟೈಮಿಗೆ ಊಟಕ್ಕೆ ಬದಲು ಸಂಜೆಗೆ ಇದು ಹೇಳಿ ಮಾಡಿಸಿದ್ದು, ಬಿಸಿ ಬಿಸಿ ಮಾಡಿ ಕೊಡ್ತಾ ಇದ್ರೆ ತಿನ್ನೋದಕ್ಕೆ ಚೆನ್ನ. ತುಂಬ ಚೆನ್ನಾಗಿದೆ ಮೇಡಮ್. ಇದನ್ನಂತೂ ಯೋಚನೆ ಮಾಡಲ್ಲ, ಇದು ಕೂಡ ಯೋಚನೆನೇ ಮಾಡಲ್ಲ. ಮಂಡಕ್ಕಿ ಇದ್ರೆ ಏನಿಲ್ಲ, ಸಂಜೆಗೆ ಏನಾದರೂ ಮಾಡಬೇಕು ಅಂದರೆ ಚುರುಮುರಿ ಮಾಡ್ಕೊಂಡ್ಬಿಡ್ತೀವಿ. ಈ ಥರ ಮಂಚೂರಿನೂ ಮಾಡ್ಬೋದು ಅಂತ ಹೇಳ್ಕೊಟ್ರಿ. ಸೊ ಇದೇ ಥರ ಹೊಸದು ರೆಸಿಪಿ ಥಿಂಕ್ ಮಾಡ್ತಾ ಇರಿ, ಇನೋವೇಷನ್ ಮಾಡ್ತಾ ಇರಿ. ಸೊ ನಿಮ್ಮ ಮಕ್ಳಿಗೂ ಆಯಿತು, ನಮಗೂ ಆಯಿತು. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ರೆಸಿಪಿ ಹೇಳ್ಕೊಟ್ಟಿದ್ದೀರಾ, ಅದರಲ್ಲೂ ಕೂಡ ಒಂದು ಒಳ್ಳೆ ಇನೋವೇಟಿವ್ ರೆಸಿಪಿ. ಅದಕ್ಕೋಸ್ಕರ ಸಂತೋಷ್ ರೈಸ್ ಮಂಚೂರಿ ಅವರಿಂದ ಕಿರುಕಾಣಿ, ಹಾಗೆಯೇ ನಾನಾ ಮಸಾಲ ಇವರ ವತಿಯಿಂದ ಕೂಡ ಕಿರುಕಾಣಿ. ಥ್ಯಾಂಕ್ ಯು ಸೋ ಮಚ್. ಮಂಚೂರಿ ನೀವು ಯಾವುದರಿಂದನೇ ಮಾಡಿ, ಟೇಸ್ಟೇ ಬೇರೆ, ಸೂಪರ್ ಆಗಿದೆ. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.